ದಲ್ಲಿ ಇವತ್ತು ಸೀರೆಗಳ ಒಂದು ಮೇಳ ನಡೀತಾ ಇದೆ. ಯಾಕಂದರೆ ಎಲ್ಲ ಕಡೆ ಯಂತ್ರಗಳು ಮಾತ್ರ ಅಲ್ಲ, ಇನ್ನೊಂದು ಕಡೆ ಸೀರೆಗಳು ಕೂಡ ಕಾಣ್ತಾ ಇದೆ. ಅದು ಕೂಡ ಸ್ಪೆಷಲ್ ಆಗಿ ಇಳ್ಕಲ್ ಸೀರೆ. ನಮ್ಮ ದಕ್ಷಿಣ ಕನ್ನಡ ಕಡೆ ಈ ಥರ ಸೀರೆಗಳು ಕಾಣೋದು ತುಂಬ ಕಡಿಮೆ. ಹಾಗಾಗಿ ನಾವು ಅವ್ರ ಹತ್ರನೇ ಕೇಳ್ಕೊಂಡು ಬರುವ ಏನಿದ್ರ ಸ್ಪೆಷಾಲಿಟಿ, ಇಲ್ಲಿಯ ಒಂದು ಏನು ರೆಸ್ಪಾನ್ಸ್ ಹೇಗಿದೆ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿದೆ ಸರ್? ಮೇಡಮ್ ಇಳ್ಕಲ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಳ್ಕಲ್ ಊರು ನಮ್ಮದು. ಅಲ್ಲಿಂದ ಬಂದಿದ್ದು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ನಾವು. ಇಳ್ಕಲ್ ಸೀರೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೆಸರು ಜಿಯಾಡಾಗ ಸಿಲ್ಕ್ ಆ್ಯಂಡ್ ಸಾರೀಸ್ ಅಂತ. ನಾವು ಇಂಡಿಯಾ ಥ್ರೂ ಔಟ್ ಕಂಟ್ರಿನೂ ಕೊಡ್ತೀವಿ ಮೇಡಮ್ ಸೀರೆ ಆನ್ಲೈನ್. ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಥರ ಇಳ್ಕಲ್ ಸೀರೆ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮಗೆ. ಹಾಗಾಗಿ ನೀವು ನಮಗೆ ಮಾಹಿತಿ ಕೊಡೋದಾದರೆ? ಮೇಡಮ್ ಕೊಡ್ತೀವಲ್ಲ. ಈ ಇಳ್ಕಲ್ ಸೀರೆಯಲ್ಲಿ ನೋಡಿ ಮೇಡಮ್ 500 ಸ್ಟಾರ್ಟ್ ಆಗುತ್ತೆ. ಈ ಟೈಪ್ ಸ್ಟಾರ್ ಪ್ಲಸ್ ಡಿಸೈನ್ ಬರುತ್ತೆ. ಇದು ಆನೆ ಕಸೂತಿ ಬರುತ್ತೆ, ಉತ್ತರ ಕರ್ನಾಟಕದ ಆನೆ ಕಸೂತಿ. ಹಾಂ, ಇದು ಏನು ಥ್ರೆಡ್ ವರ್ಕ್ ಇದೆಯಲ್ಲ ಮೇಡಮ್, ಇದಕ್ಕೆ ಆನೆ ಮತ್ತು ತೇರು ಕಸೂತಿ ವರ್ಕ್ ಅಂತ ಹೇಳ್ತಾರೆ. ಇದು ಚದುರಂಗ ಚಿಕ್ಕಿ ಡಿಸೈನ್ ಅಂತಿದೆ. ಈ ಥರ ಎಲ್ಲ ಬರುತ್ತೆ ಮೇಡಮ್. ಈಗ ಜನರ ರೆಸ್ಪಾನ್ಸ್ ಹೇಗುಂಟು? ಇವಾಗೆ ಬರ್ತಾ ಇದ್ದಾರೆ, ಆಗುತ್ತೆ, ಚೆನ್ನಾಗಾಗುತ್ತೆ. ದೂರದಿಂದ ಬಂದಿದ್ದೀರಲ್ವ, ಬಾಗಲಕೋಟೆಯಿಂದ? ಅರೌಂಡು ಫಸ್ಟ್ ಟೈಮ್ ಮೇಡಮ್. ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರು ಬರ್ತಾ ಇರ್ತೀನಿ ಕದ್ರಿ ಪಾರ್ಕಿಗೆ. ಮೊನ್ನೆ ಬಂದಾಗೆ ಸ್ವಲ್ಪ ಹಾಗೆ ಗೊತ್ತಾಯಿತು, ಅದಕ್ಕೆ ಬಂದಿದೆ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ನಾನು ಸುರು ತಗೊಳ್ಳೋದು. ಇಲ್ಲ 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 ಸುರು ಫಸ್ಟ್ ಹೇಗುಂಟು ನೋಡಬೇಕು. ಕಾಟನ್ ಅಲ್ಲ, ಡೈಲಿ ಯೂಸಿಗೆ? ಡೈಲಿ ಯೂಸಿಗೆಲ್ಲ ಹೋಗುವಾಗ ಪಟ್ಟೆ ಸೀರೆ ಕೊಡ್ಬೋದಲ್ಲ. ಸರ್ ಈಗ ಇದು ಡೈಲಿ ಯೂಸಿಗೆ ಹೇಗೆ ಆಗ್ಬೋದಾ ಇದು? ಹಾಂ, ಡೈಲಿ ಯೂಸ್ ಮಾಡ್ಬೋದಲ್ಲ ಮೇಡಮ್. ನಮ್ಮ ಹತ್ರ ನಮ್ಮ ಭಾಗದಲ್ಲಿ ಎಲ್ಲ ಜನರು ಇದೇ ಉಟ್ಕೊಳ್ಳೋದು ಮೇಡಮ್. ಡೈಲಿ ಯೂಸಿಗೆ ಆಗ್ತದೆ? ಡೈಲಿ ಯೂಸಿಗೆ ಇದೇ ಉಟ್ಕೊಳ್ಳೋದು ಮೇಡಮ್. ಈಗ ವೆರೈಟಿ ಹೇಳಿ ಅಂತ, ಡೈಲಿ ಯೂಸಿಗೆ ಮತ್ತು ನಾವು ಒಂದು ಫಂಕ್ಷನ್ ವೇರ್ಗೆ. ನಮಗೆ ಯಾಕಂದರೆ ಇದರ ಬಗ್ಗೆ ನಾಲೆಜ್ ಇಲ್ಲ, ಅದಕ್ಕೆ. ಮೇಡಮ್ ಇದು ನೋಡಿ, ಇದು ಫಂಕ್ಷನ್ ಪರ್ಪಸ್ ಯೂಸ್ ಮಾಡ್ಬೋದು. ಇದಕ್ಕೆ ಗ್ಯಾಸ್ ಕಾಟನ್ ಅಂತ ಹೇಳ್ತಾರೆ. ಇದಕ್ಕೆ ರಿಚ್ ಪಲ್ಲು ಬರುತ್ತೆ, ಮತ್ತು ಈ ಥರ ಥ್ರೆಡ್ ಡಿಸೈನದ್ದು ಬರುತ್ತೆ ಮೇಡಮ್, ಜಿಗ್ಜ್ಯಾಗು. ಹಾಂ, ಇದು ಕೂಡ ಡೈಲಿ ಯೂಸ್ ಮಾಡ್ತಾರೆ ಮೇಡಮ್. ನಮ್ಮ ಭಾಗದಲ್ಲಿ ಡೈಲಿ ಯೂಸ್ ಮಾಡ್ತಾರೆ. ಟ್ರೆಡಿಷ್ನಲ್ ಇಳ್ಕಲ್ ಅಂತಾರೆ ಇದಕ್ಕೆ. ಇದು ಕೂಡ ಮಾಡ್ತಾರೆ. ಇದು ಇವಾಗ ಇದರಲ್ಲಿ ಸ್ವಲ್ಪ ಲೇಟೆಸ್ಟ್ ಮಾಡಿದ್ವಿ ಕಲರ್ ಕಾಂಬಿನೇಷನ್. ಇದನ್ನು ಡೈಲಿ ಯೂಸ್ ಮಾಡ್ತಾರೆ ಮೇಡಮ್. ಇದು ಬೇಸಿಕಲಿ ಇನ್ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಇದು ಡೈಲಿ ಯೂಸ್ ಮಾಡ್ತಾರೆ ಮೇಡಮ್. ಈ ಬೆಲ್ಟಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಯೂಸ್ ಮಾಡ್ತಾರೆ, ಹುಬ್ಳಿ ಧಾರವಾಡ ಮಠನೂ ಮಾಡ್ತಾರೆ ಮೇಡಮ್. ಇವಾಗ ಬೆಂಗಳೂರಲ್ಲಿ ತುಂಬ ಟ್ರೆಂಡ್ ಆಗಿದೆ, ಯಂಗ್ಸ್ಟರ್ಸು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸರ್ ನೀವು ಹೇಳಿ ಸರ್, ಇದರ ವಿಶೇಷತೆ ಏನು ಅಂತ. ಮೇಡಮ್ ಇವರು ನಮ್ಮ ನೇಕಾರ್ರೆ, ನೀವು ಹೇಳಬೇಕು ಸರ್, ಇದು ಹೇಗೆ, ಇದರ ಸ್ಪೆಷಾಲಿಟಿ ಏನು ಅಂತ. ಸ್ಪೆಷಾಲಿಟಿ ಇದು ಕಸೂತಿ ವರ್ಕ್ ಸರ್. ಇದು ಇಳ್ಕಲ್. ಹಾಂ, ಇದಕ್ಕೆ ಇಳ್ಕಲ್ ರೇಷನ್ ಪಲ್, ರೇಷನ್ ಶಾರ್ಗೆ ಸೀರೆ ಅಂತಾರೆ ಮೇಡಮ್. ಇದು ಇಳ್ಕಲ್ ಬ್ಲೌಸ್ ಕಾಣಿಸ್ತಾರೆ, ಕಣಕ ಬ್ಲೌಸ್. ಮತ್ತು ಬೇರೆ ಬೇರೆ ತುಂಬ ಇದೆ ಮೇಡಮ್. ಪ್ರೈಸ್ 500 ಅಪ್ ಟು 5000 ವರೆಗೂ ಇಲ್ಲಿ ತಂದಿದ್ದೀವಿ ನಾವು. ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು 21-22,000 ವರೆಗೂ ಮಾಡ್ತೀವಿ ಮೇಡಮ್. ಕಲರ್ಸ್ ಮಾಡಿದೆ. 500 ಹಿಡಿದು 22,000 ವರೆಗೂ ನಾವು ಮಾಡ್ತೀವಿ ಮೇಡಮ್. ಬಟ್ ಇಲ್ಲಿ ತಂದಿದ್ದು ನಾವು 5,000 ವರೆಗೂ ತಂದಿದ್ದೀವಿ. 900 ಸರ್, 900 ರೂಪಾಯಿ. ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪೇಜ್ ಕೂಡ ಇದೆ ಮೇಡಮ್. ಆನ್ಲೈನ್ ಇಳ್ಕಲ್ ಸಾರಿ ಅಂತಿದೆ ಮೇಡಮ್. ಈ ಥರ ಬರುತ್ತೆ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರ ಪೇಜನ್ನು ಚೆಕ್ ಮಾಡ್ಬೋದು. ಬಾಗಲಕೋಟೆ ಇವರು. ಬಾಗಲಕೋಟೆ ಜಿಲ್ಲೆ ಇಳ್ಕಲ್ ಅಂತ ಊರು ಮೇಡಮ್. ಇದು ನಮ್ಮ ಆನ್ಲೈನ್ ಪೇಜ್ ಕೂಡ ಇದೆ. ನಾವು ಆಲ್ರೆಡಿ UK, US, ಕೆನಡಾ ಮತ್ತು ಮಲೇಷ್ಯಾ, ಸಿಂಗಾಪುರ್, ದುಬೈ, ಕುವೈತ್ ಅಲ್ಲೆಲ್ಲ ಸೀರೆ ಕಳಿಸ್ತಾ ಇದ್ವಿ ಮೇಡಮ್ ನಾವು. ಅಂದರೆ ನೀವು ಅಲ್ಲಿ ಬಾಗಲಕೋಟೆಯಲ್ಲಿ ಪ್ರೊಡಕ್ಷನ್ ಮಾಡಿ ಅದನ್ನು ನೆಕ್ಸ್ಟ್. ಓಕೆ, ಡಿಮ್ಯಾಂಡ್ ಹೆಚ್ಚಿದೆ ಹಾಗಾದರೆ? ಡಿಮ್ಯಾಂಡ್ ತುಂಬ ಇದೆ ಹಾಗಾದರೆ. ರೀಸೆಂಟಾಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಮ್ಮೆ ತೋರಿಸ್ತೀರಾ ಸರ್? ಓಕೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಸೀರೆ ಕೊಟ್ಟಿದ್ದು ಧಾರವಾಡದವರು ಒಬ್ಬರು ಕಸೂತಿ ಹಾಕ್ತಾರೆ. ಅವ್ರಿಗೆ ಸೀರೆ ನಾನೇ ಕೊಟ್ಟಿದ್ದು. ಹೌದು, ನಾವು ಕೊಟ್ಟಿದ್ದು. ನಮ್ಮ ಕಡೆಯಿಂದ ಪ್ರೊಕ್ಯೂರ್ ಮಾಡ್ತಾರೆ ಅವರು. ನಮ್ಮ ಮ್ಯಾನುಫ್ಯಾಕ್ಚರ್ ಮೇಡಮ್, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮೇಡಮ್ ಇಳ್ಕಲಲ್ಲಿ. ಡಿಸೈನ್ ನಮ್ಮದೇ, ಎಲ್ಲ ಟ್ರೆಡಿಷ್ನಲ್. ಇದು ದ್ರೌಪದಿ ಮುರ್ಮು ಹಾಕೊಂಡಿದ್ರು ಮೇಡಮ್, ಇದು ಮೊನ್ನೆ ರಿಪಬ್ಲಿಕ್ ಡೇಗೆ. ಇದು ಕೂಡ ಇಳ್ಕಲ್ ಸೀರೆನೇ. ಅವರು ಏನು ಇವ್ರಿಗೆ ಕಸೂತಿ ಹಾಕಿ ಕೊಟ್ಟಿದ್ದಾರಲ್ಲ ಮೇಡಮ್, ಅದು ಹ್ಯಾಂಡ್ ವರ್ಕ್ ಹಾಕಿ ಕೊಟ್ಟಿದ್ದಾರೆ. ಅವರು ಧಾರವಾಡದವರು. ನಮ್ಮ ಕಡೆಯಿಂದ ಪ್ರೊಕ್ಯೂರ್ ಮಾಡ್ತಾರೆ ಮೇಡಮ್. ನಾವು ಹೋಲ್ಸೇಲ್, ನಾವು ಮ್ಯಾನುಫ್ಯಾಕ್ಚರ್ ಮೇಡಮ್. ಅವ್ರು ನಮ್ಮ ಕಡೆಯಿಂದ ಬೈ ಮಾಡಿಬಿಟ್ಟು ಅದಕ್ಕೆ ವರ್ಕ್ ಹಾಕಿಬಿಟ್ಟು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೊಟ್ಟಿದ್ದು.
ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನಮ್ಮದು ಎಲ್ಲ ಹೋಲ್ಸೇಲೇ ಇದೆ ಮೇಡಮ್, ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ ನಮ್ದು ಹೋಲ್ಸೇಲೇ ಇದೆ ಮೇಡಮ್. ಇವಾಗ ಗ್ಲೋಬಲಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮದು ಆ್ಯಕ್ಚುಲಿ ಹ್ಯಾಂಡ್ಲೂಮ್ ಕೊಲ್ಯಾಪ್ಸ್ ಆಗ್ತಾ ಇದೆ ಈಗ, ಅದಕ್ಕೆ ನಾವು ಬಂದುಬಿಟ್ಟು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ ಮೇಡಮ್. ಇಲ್ಲಿ ಬರೋದು ಉದ್ದೇಶ ಅಂದರೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮೇಡಮ್. ಇದು ಕೈಮಗ್ಗ ಏನಿದೆ ತುಂಬ ಕಷ್ಟ ಅಂತ ಹೇಳ್ಬೋದು. ಅದೇ ಹೇಗೆ ಸರ್ವೈವ್ ಆಗ್ತಾ ಇದ್ದೀರಾ ಸರ್? ಈಗ ಸರ್ಕಾರದಿಂದ ಏನಾದರೂ ಸಿಗ್ತಾ ಇದೆಯಾ ನಿಮಗೆ? ಏನಾದರೂ ಸಹಾಯ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ನೇಕಾರ್ ಸಮ್ಮಾನ್ ಯೋಜನೆ ಅಂತ 2,000 ರೂಪಾಯಿ ಹಾಕ್ತಾ ಇದೆ. ಇವಾಗ ಅದು 5,000 ಮಾಡಿದ್ದಾರೆ ವರ್ಷಕ್ಕೊಮ್ಮೆ. 5,000 ರೂಪಾಯಿದಲ್ಲಿ ಏನಾಗುತ್ತೆ ಹೇಳಿ? ಆಗೋದಿಲ್ಲ. ಒಬ್ಬ ಮನುಷ್ಯನಿಗೆ ಕಮ್ಮಿ ಅಂದರೂ ಡೈಲಿ 300 ರೂಪೀಸ್, ಅವನಿಗೆ ಸರ್ವೈವ್ ಆಗಲಿಕ್ಕೆ 300 ರೂಪೀಸ್ ಬೇಕು ಎಕ್ಸ್ಪೆಂಡಿಚರಿಗೆ. ಅದು ಕ್ಯಾಲ್ಕುಲೇಷನ್ ಮಾಡಿದರೆ 9,000 ಆಗುತ್ತೆ. ಅವ್ರು ಬರೀ 5,000 ಕೊಟ್ಟರೆ ಏನಾಗುತ್ತೆ? ವರ್ಷಕ್ಕೆ 5,000 ಕೊಡ್ತಾರೆ, ಆಗೋದಿಲ್ಲ ಮೇಡಮ್. ಅದಕ್ಕೆ ಮಾಡ್ತಾ ಇರೋದು. ಈಗ ನೀವು ಹೇಳಿದ್ರಿ ಅಲ್ಲಿಂದ ಇಲ್ಲಿವರೆಗೆ ನಾವು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಬರ್ತಾ ಇದ್ದೀವಿ, ನಮ್ಮ ಪ್ರಾಡಕ್ಟ್ ಇನ್ನೂ ಸೇಲ್ ಆಗಲಿ, ಸ್ಯಾರಿಗಳು ಇನ್ನೂ ಇಲ್ಲಿವರೆಗೂ ರೀಚ್ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀರಾ. ಅದು ಕೂಡ ಖರ್ಚು ಅಲ್ವಾ ಸರ್ ಅಷ್ಟು ದೂರದಿಂದ ಇಲ್ಲಿಗೆ ಬರೋದು? ಬರ್ತಾ ಇದೆ ಮೇಡಮ್. ಅಂದರೆ ಇಲ್ಲಿ ಕಸ್ಟಮರ್ಸ್ ಬರ್ತಾರೆ, ನಮ್ಮ ಹತ್ರ ಕೇಳ್ತಾರೆ, ನಮ್ಮ ಹತ್ರ ನೋಡ್ತಾರೆ, ಹೋಗ್ತಾರೆ. ನೀವು ಇಲ್ಲಿ ಲೋಕಲ್ ಶಾಪ್ಸಲ್ಲಿ ಹೋಗ್ತೀರಿ, ಅವಾಗ ಅವ್ರು ಬಂದು ನಮ್ಮ ಕಡೆ ಪ್ರೊಕ್ಯೂರ್ ಮಾಡ್ತಾರೆ. ದಟ್ ಈಸ್ ದ ಬೆನಿಫಿಟ್. ಹಾಂ, ನಮ್ಮ ಟಾರ್ಗೆಟ್ ಇಲ್ಲಿ ಬರೋರೆಲ್ಲ ಏನು ನೀವು ಬರ್ತಿರಲ್ಲ, ನೀವು ಹೋಗಿ ಶಾಪ್ಸಲ್ಲಿ ಕೇಳ್ತೀರಿ. ಶಾಪ್ಸ್ ಅವ್ರು ನಮ್ಗೆ ಅವಾಗ ಇಲ್ಕಲ್ ಅಂತ ಅಪ್ರೋಚ್ ಆಗ್ತಾರಲ್ಲ, ಅವಾಗ ನಮ್ಗೆ ಬೆನಿಫಿಟ್ ಸಿಗುತ್ತೆ ಮೇಡಮ್. ಅದಕ್ಕೆ ಬರೋದು. ಈಗ ಪುತ್ತೂರಿನಲ್ಲಿ ಕೃಷಿ ಮೇಳ ಆಗ್ತಾ ಇದೆ. ಈ ಕಡೆ ಕೃಷಿ ಮೇಳ ಫಸ್ಟ್ ಟೈಮ್ ನೀವು ಭಾಗವಹಿಸ್ತಾ ಇರೋದು? ಮೇಡಮ್ ಫಸ್ಟ್ ಟೈಮ್ ನಾನು ಇದು ಭಾಗವಹಿಸ್ತಾ ಇರೋದು. ನನಗೆ ಆ್ಯಕ್ಚುಲಿ ಮೊನ್ನೆ ಕದ್ರಿ ಪಾರ್ಕ್ ಬಂದಿದೆ ಮ್ಯಾಂಗ್ಳೂರಲ್ಲಿ. ಅಲ್ಲಿ ಒಬ್ಬರು ನಮ್ಮ ಕಲೀಗ್ ಅವರು ಹೇಳಿದರು ಪುತ್ತೂರಲ್ಲಿ ಆಗ್ತಾ ಇದೆ. ಸರಿಗೆ ಫೋನ್ ಮಾಡಿದೆ, ಸತೀಶ್ ಅನ್ನೋರು ಇದ್ದರು, ಅವ್ರಿಗೆ ಫೋನ್ ಹಚ್ಚಿದೆ. ಅವ್ರು ಹೇಳಿದರು ಸರ್ ಸ್ಟಾಲ್ ಫುಲ್ ಆಗಿದೆ, ಬಟ್ ಐ ವಿಲ್ ಟ್ರೈ ಇಲ್ಕಲ್ ಹ್ಯಾಂಡ್ಲೂಮರಿಗೆ ಕೊಡಬೇಕಂದ್ರೆ ಒಂದು ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಮತ್ತು ಮೊನ್ನೆ 3 days ಬ್ಯಾಕ್ ಅವ್ರು ಹೇಳಿದರು, ಬುಕ್ ಮಾಡಿದ್ವಿ, ಅಮೌಂಟ್ ಹಾಕಿದ್ವಿ, ಬಂದ್ವಿ ಮೇಡಮ್. ಸೊ ರೆಸ್ಪಾನ್ಸ್ ಹೇಗುಂಟು ಸರ್? ಇಲ್ಲಿ ಜನ ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ? ಬರ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆಯಾ ಹಾಗಾದರೆ? ಸರ್ ನಮಸ್ತೆ ಸರ್, ಹೇಗುಂಟು ಸರ್ ಪ್ರಾಡಕ್ಟ್? ನೋಡ್ತಾ ಇದ್ದೀವಿ ಅಷ್ಟೇ. ಹೌದಾ? ನೋಡಿ ಯಾರಿಗೆ ಈಗ? ನನ್ನ ಮಿಸ್ಸಸ್ಗೆ ನೋಡುವ ಅಂತ. ಹೌದು. ಸೊ ಇದಿಷ್ಟು ಒಂದು ಇಲ್ಕಲ್ ಸೀರೆಯ ಒಂದು ವಿಶೇಷತೆ. ಇನ್ನಷ್ಟು ಸ್ಟಾಲ್ಗಳಿದೆ, ಅವೆಲ್ಲವನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ದಿವ್ಯಶ್ರೀ ವಜ್ರ ತುಂಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.